ಉಡುಪಿಯಲ್ಲಿ ನಡೆದ ಒಂದೇ ಕುಟುಂಬದ 4 ಕಗ್ಗೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಉಡುಪಿ ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಇಂದು ಉಡುಪಿಯ ನೇಜಾರು ತೃಪ್ತಿ ನಗರದಲ್ಲಿ ಮಹಜರು ನಡೆಸುವಂತಹ ಜಾಗಕ್ಕೆ ಆರೋಪಿ ಪ್ರವೀಣ್ ಅರುಣ್ ಚೌಗಲೆಯನ್ನ ಕರೆತಂದಿದ್ರು. ಈ ಸಂದರ್ಭ ಈತನನ್ನ ನೋಡಲೆಂದು ಸ್ಥಳದಲ್ಲಿ ನೂರಾರು ಸಾರ್ವಜನಿಕರು ಜಮಾವಣೆಗೊಂಡಿದ್ರು. ಆರೋಪಿಯನ್ನ ನಮ್ಮ ಕೈಗೆ ಒಪ್ಪಿಸಿ ನಾವು ಶಿಕ್ಷೆ ಕೊಡ್ತೇವೆ ಎಂದು ಉಡುಪಿಯ ತೃಪ್ತಿ ನಗರದಲ್ಲಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸ್ ಮಹಜರು ಸ್ಥಳದಲ್ಲಿ ಸಾರ್ವಜನಿಕರಿಂದ ಭಾರೀ ಆಕ್ರೋಶ ಕಂಡುಬಂತು. ಆರೋಪಿ ಇದ್ದ ಪೊಲೀಸ್ ವಾಹನದ ಮೇಲೆ ನುಗ್ಗಿದಂತಹ ಜನತೆಯನ್ನ ಕಂಡ ಪೊಲೀಸರು ಕೂಡಲೇ ಎಚ್ಚೆತ್ತು ಲಾಠಿ ಹಿಡಿದು ಸಾರ್ವಜನಿಕರನ್ನ ಚದುರಿಸಿದ್ರು. ಈ ವೇಳೆ ಸ್ಥಳದಲ್ಲಿ ಕೆಲ ಸಾರ್ವಜನಿಕರಿಗೆ ಲಾಠಿ ಏಟು ಕೂಡ ಬಿದ್ದಿದೆ. ಆತ ಇಡೀ ಕುಟುಂಬದ 4ರನ್ನ ಕೊಲೆ ಮಾಡಲು 15 ನಿಮಿಷ ತೆಗೆದುಕೊಂಡಿದ್ದಾನೆ. ಆತನನ್ನ ನಮಗೆ ಕೇವಲ 30 ಸೆಕೆಂಡಿಗೆ ಕೊಡಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ತೃಪ್ತಿ ನಗರದಲ್ಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರು ಧಿಕ್ಕಾರವನ್ನ ಕೂಗಿದ್ರು. ಈ ವೇಳೆ ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣವೂ ಕೂಡ ಉಂಟಾಯಿತು. ಹೀಗೆ ಜನಾಕ್ರೋಶದ ನಡುವೆ ಮಹಜರು ಮುಗಿಸಿ ಆರೋಪಿಯನ್ನ ಕರೆದುಕೊಂಡು ಪೊಲೀಸರು ಹೊರಟು ಹೋದರು. ಹೆಂಗ್ ರಿಕ್ವೆಸ್ಟ್ ಮಾಡಬೇಕು ಸರ್, ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ಜಾಗ ಬಿಡಿ ಸರ್, ಈ ಕಡೆ ಬನ್ನಿ, ಜಾಗ ಬಿಡಿ.